ಇರಾ ಬಾವಬೀಡು ಬಳಿ ನಿರ್ಮಾಣಗೊಳ್ಳಲಿರುವ ನಿಟ್ಟೆ ಗ್ರಾಮೀಣ ಆರೋಗ್ಯ ಕೇಂದ್ರಕ್ಕೆ ಶಿಲಾನ್ಯಾಸ ದೇರಳಕಟ್ಟೆಯ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ವತಿಯಿಂದ ಇರಾ ಬಾವಬೀಡು ಬಳಿ ನೂತನ ಗ್ರಾಮೀಣ ಆರೋಗ್ಯ ಕೇಂದ್ರ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ ಹೆಗ್ಡೆ ಭಾಗವಹಿಸಿ ಮಾತನಾಡಿ, ನಿಟ್ಟೆ ವಿದ್ಯಾಸಂಸ್ಥೆಯಡಿ 23ನೇಯ ಗ್ರಾಮೀಣ ಆಸ್ಪತ್ರೆ ಇರಾ ಬಾವಬೀಡು ಬಳಿ ನಿರ್ಮಾಣಗೊಳ್ಳಲಿದ್ದು, ನೂತನ ಆಸ್ಪತ್ರೆ ಸ್ಥಾಪನೆಯ ಬಳಿಕ ಎಲ್ಲವನ್ನ ಒಳ್ಳೆಯ ರೀತಿಯಲ್ಲಿ ಒಂದು ಆದರ್ಶ ಆಸ್ಪತ್ರೆಯಾಗಿ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನಿಟ್ಟೆ ವಿದ್ಯಾಸಂಸ್ಥೆಗಿದೆ ಎಂದು ಹೇಳಿದರು. ಎಲ್ಲರೂ ಕೂಡ ಇದನ್ನು ಆದರ್ಶ ಆಸ್ಪತ್ರೆಯಾಗಿ ನಡೆಸ್ಕೊಂಡು ಹೋಗಬೇಕು. ನಾವೀಗ ಒಂದು 22 ಆಸ್ಪತ್ರೆಗಳನ್ನು ಹಳ್ಳಿ ಪ್ರದೇಶದಲ್ಲಿ ನಡೆಸ್ತಾ ಇದ್ದೀವಿ. ಇದು 22ನೇ 23ನೇ ಆಸ್ಪತ್ರೆ ಆಗಿದೆ. ಈ ಕಾರಣದಿಂದ ಇನ್ನು 10 ವರ್ಷದ ನಂತರ ಬಂದಾಗ ಆತ್ಮರಾದ ಶಾಂತರಾಜ್ ಹೇಳಿದ ರೀತಿಯಲ್ಲಿ ಉತ್ಕೃಷ್ಟ ಹಳ್ಳಿ ಪ್ರದೇಶದಲ್ಲಿ OPD ಮತ್ತು IPD ಕೊಡುವಂಥ ಒಂದು ಸ್ಥಳ ಆಗಿ ಬೆಳೆಯಲಿಕ್ಕೆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಇಲ್ಲಿ ಸೇರಿದ ಎಲ್ಲರಿಗೂ ಕೂಡ ನಿಟ್ಟೆ ವಿದ್ಯಾಸಂಸ್ಥೆ ಪರವಾಗಿ. ಇನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ಮಾತನಾಡಿ, ಎಲ್ಲ ಮೂಲ ಸೌಕರ್ಯ ಇರುವ ಆಸ್ಪತ್ರೆ ಗ್ರಾಮೀಣ ಭಾಗದಲ್ಲಿ ನಿರ್ಮಿಸಲು ಹೊರಟಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಜನರಿಗೆ ಬೇಕಾದಂತಹ ಎಲ್ಲ ಮೂಲ ಸೌಕರ್ಯಗಳಿರುವಂತಹ ಆಸ್ಪತ್ರೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟುತ್ತಿರುವಂಥದ್ದು ಪ್ರಶಂಸನೀಯವಾಗಿ ಆಗಿರುತ್ತದೆ. ಯಾಕೆಂತ ಹೇಳಿದ್ರೆ ಈ ಕಾಲದಲ್ಲಿ ಈಗ ಆರೋಗ್ಯವು ಬಹಳ ಮಹತ್ವ ಪಡೆದಂತೆ. ಮಂಗಳೂರು ಇಲ್ಲಿಂದ ಸುಮಾರು ಒಂದು 25 ಕಿಲೋಮೀಟರ್ ದೂರ ಇದೆ. ಆದರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾರೇ ಒಬ್ಬ ರೋಗಿಗೆ ಅಗತ್ಯವಾದಂತಹ ಸೌಲಭ್ಯ ಕೂಡಲೇ ಸಿಕ್ಕಾದ ಸಂದರ್ಭದಲ್ಲಿ ಅವನ ಪ್ರಾಣ ಅಥವಾ ಅದರಿಂದ ಆಗುವ ಉಪಯೋಗಗಳೇ ಬೇರೆ ಆಗಿರ್ತದೆ. ಅಂಥ ಒಂದು ಮೂಲ ಸೌಕರ್ಯಗಳಿರುವಂಥ ಆಸ್ಪತ್ರೆಯನ್ನು ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇರುವುದರಿಂದ ಈ ಸಂದರ್ಭ ಶೈಕ್ಷಣಿಕ ಸಹಕುಲಾಧಿಪತಿ ಡಾಕ್ಟರ್ ಶಾಂತರಾಮ ಶೆಟ್ಟಿ, ಶಾಸಕ ಯುಟಿ ಖಾದರ್, ಆಡಳಿತ ಸಹಕುಲಾಧಿಪತಿ ವಿಶಾಲ್ ಹೆಗ್ಡೆ, ಕುಲಪತಿ ಪ್ರೊಫೆಸರ್ ಕೆ ಸತೀಶ್ ಕುಮಾರ್ ಭಂಡಾರಿ, ಸಹಕುಲ ಸಚಿವ ಡಾಕ್ಟರ್ ಎಂಎಸ್ ಮೂಡಿತಾಯ, ಹಣಕಾಸು ವಿಭಾಗ ನಿರ್ದೇಶಕ ರಾಜೇಂದ್ರ ಎಂ, ಕ್ಷೇಮ ಡೀನ್ ಡಾಕ್ಟರ್ ಪಿಎಸ್ ಪ್ರಕಾಶ್, ಎಬಿ ಶೆಟ್ಟಿ ದಂತವಿಜ್ಞಾನ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಯುಎಸ್ ಕೃಷ್ಣನಾಯಕ್, ಕ್ಷೇಮ ವೈಸ್ ಡೀನ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಬೆಂಗಳೂರಿನ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಚೇರ್ಮನ್ ಸಂತೋಷ್ ಕುಮಾರ್ ರೈ ಬೋಳಿಯಾರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಮತಾ ಗಟ್ಟಿ, ಬಂಟ್ವಾಳ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರಹಾಸ್ಕರ್ ಕೇರ ಹಾಗೂ ಇರಾ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ ಆಗ್ನೆಸ್ ಡಿಸೋಜಾ ಉಪಸ್ಥಿತರಿದ್ದರು.